ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ನೇತೃತ್ವದಲ್ಲಿ ಜಿಲ್ಲೆಯ ವಿವಿಧ ಸಹಕಾರ ಸಂಸ್ಥೆಗಳ ಸಹಯೋಗದೊಂದಿಗೆ ಗ್ರಾಮೀಣ ಸಮೃದ್ಧಿಗಾಗಿ ಸಹಕಾರ ಸಂಸ್ಥೆಗಳ ಮೂಲಕ ಉತ್ತಮ ಆಡಳಿತ ಮತ್ತು ಸರ್ವರನ್ನು ಒಳಗೊಂಡ ಬೆಳವಣಿಗೆ ಎಂಬ ಧ್ಯೇಯವಾಕ್ಯದೊಂದಿಗೆ 65ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ನಡೆಯಲಿದೆ. ನವೆಂಬರ್ 14ರಿಂದ 20ರವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸಪ್ತಾಹವನ್ನು ಹಮ್ಮಿಕೊಳ್ಳಲಾಗಿದೆ. ಮಂಗಳೂರಿನ ಕುಲಶೇಖರದಲ್ಲಿರುವ ಡೈರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರಾದ ಕೆ ರವಿರಾಜ್ ಹೆಗ್ಡೆ ಅವರು ಮಾತನಾಡಿ, ಜಿಲ್ಲೆಯ ವಿವಿಧೆಡೆ ಒಟ್ಟು 7 ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಸಹಕಾರ ಸಂಘಗಳ ಸದಸ್ಯರು ಸಹಕಾರ ತತ್ವ ಮತ್ತು ಚಿಂತನೆಗಳನ್ನು ಅರಿಯಲು ಸಹಕಾರ ಶಿಕ್ಷಣ, ತರಬೇತಿ ಮತ್ತು ಪ್ರಚಾರ ಹಾಗೂ ಇವುಗಳ ಜ್ಞಾನದ ವ್ಯಾಪ್ತಿಯನ್ನು ವಿಸ್ತರಿಸುವ ಉದ್ದೇಶದೊಂದಿಗೆ ಈ ಸಹಕಾರಿ ಸಪ್ತಾಹವನ್ನು ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಹಾಲು ಒಕ್ಕೂಟವು ಗ್ರಾಹಕರಿಗೆ ನೂತನ ಉತ್ಪನ್ನವಾದ ನಂದಿನಿ ಜೀರಾ ಮಜ್ಜಿಗೆ ಮತ್ತು 5 ಸ್ವಾದಗಳ ಸ್ವಾದಿಷ್ಟ ರುಚಿಕರ ನಂದಿನಿ ಸುವಾಸಿತ ಹಾಲನ್ನು ಸಿಪಿಸಿ ಬಾಟಲ್ಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಲಿದೆ ಎಂದು ಅವರು ಹೇಳಿದರು. ನಮ್ಮ ಒಕ್ಕೂಟದ ವತಿಯಿಂದ ದಿವಸ ಫ್ಲೇವರ್ ಮಿಲ್ಕ್ ಸಿಪಿ ಬಾಟಲಲ್ಲಿ ಅಂದರೆ ಕಾಸ್ಟ್ ವಾಲ್ಯೂಮ್ ಪ್ರೊಫೈಲೈನ್ ಬಾಟಲ್ ಸಿಪಿಪಿ ಬಾಟಲಲ್ಲಿ ಸುವಾಸಿತ ಹಾಲಿನ 4-5 ಸ್ವಾದಗಳಲ್ಲಿ ಸುವಾಸಿತ ಹಾಲನ್ನು ಬಿಡುಗಡೆ ಮಾಡಲಿಕ್ಕೆ ಒಂದು ಸಂದರ್ಭದಲ್ಲಿ ಆಯೋಜಿಸಿಕೊಂಡಿದ್ದೇವೆ. ಹಾಗೆಯೇ ಈಗಾಗಲೇ ನಮ್ಮ ಮಾರುಕಟ್ಟೆಯಲ್ಲಿ ಸಾದಾ ಮಜ್ಜಿಗೆ ಇದೆ, ಮಸಾಲ ಮಜ್ಜಿಗೆ ಇದೆ. ಈ ಸಂದರ್ಭದಲ್ಲಿ ಇನ್ನೊಂದು ಅದಕ್ಕೆ ಸೇರಿಸಿಕೊಳ್ಳುವಂತಹ ಸ್ವಾದದಲ್ಲಿ ಅಂದರೆ ಜೀರಾ ಮಜ್ಜಿಗೆಯನ್ನು, ಅದು ಮನುಷ್ಯನ ಆರೋಗ್ಯಕ್ಕೆ ಇನ್ನೂ ಉತ್ತಮವಾದ ಒಂದು ಮಜ್ಜಿಗೆ ಆಗೋದ್ರಿಂದ, ಬೇರೆ ಆಗೋದ್ರಿಂದ ಜೀರ್ಣ ಶಕ್ತಿ ವೃದ್ಧಿ ಕೊಡಲಿಕ್ಕೆ ಕೂಡ ಅದರಲ್ಲಿ ತುಂಬ ಅನುಕೂಲವಾದಂತಹ ಅಂಶಗಳನ್ನು ಒಳಗೊಂಡಂತಹ ಜೀರಾ ಮಜ್ಜಿಗೆಯನ್ನು ಕೂಡ ದಿವಸ ಬಿಡುಗಡೆ ಮಾಡಲಿಕ್ಕೆ ಇದ್ದೇವೆ. ಬಳಿಕ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷರಾದ ಹರೀಶ್ ಆಚಾರ್ಯರವರು ಮಾತನಾಡಿ, ನವೆಂಬರ್ 14ರಂದು ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಆಶ್ರಯದಲ್ಲಿ ನಗರದ ಕುಲಶೇಖರದ ಒಕ್ಕೂಟದ ಆವರಣದಲ್ಲಿ ಕಾರ್ಯಕ್ರಮವು ನಡೆಯಲಿದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್, ಸಂಸದ ನಳಿನ್ ಕುಮಾರ್ ಕಟೀಲ್, ಶಾಸಕರು ಸೇರಿದಂತೆ ಇನ್ನಿತರರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಈ ಸಹಕಾರ ಸಪ್ತಾಹದ ಉದ್ಘಾಟನೆ ನವೆಂಬರ್ 14ನೇ ತಾರೀಕು ಢಾಕಾ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಆಶ್ರಯದಲ್ಲಿ ಇದೇ ಒಕ್ಕೂಟದ ಆವರಣದಲ್ಲಿ ಜಿಲ್ಲೆಯ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ಸೇರಿಸಿಕೊಂಡು ಇಲ್ಲಿ ಉದ್ಘಾಟನೆಗೊಳ್ಳಲಿದೆ. ಆ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಜಿಲ್ಲೆಯ ಸಂಸದರು, ಉಸ್ತುವಾರಿ ಸಚಿವರು, ಎಲ್ಲ ಜಿಲ್ಲೆಯ ಶಾಸಕರು, ಎಲ್ಲ ಸಹಕಾರಿ ನಾಯಕರು ಆ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಇನ್ನು ನವೆಂಬರ್ 15ರಂದು ಬೆಳ್ತಂಗಡಿ ತಾಲೂಕಿನ ಗುರುನಾರಾಯಣ ಸಭಾಭವನದಲ್ಲಿ, ನವೆಂಬರ್ 16ರಂದು ಬಂಟ್ವಾಳ ತಾಲೂಕಿನ ಮುಡಿಪು ಆಡಿಟೋರಿಯಂನಲ್ಲಿ, ನವೆಂಬರ್ 17ರಂದು ಸುಳ್ಯ ತಾಲೂಕಿನಲ್ಲಿ, ನವೆಂಬರ್ 18ರಂದು ಪುತ್ತೂರು ತಾಲೂಕಿನ ಸವಣೂರು, ನವೆಂಬರ್ 19ರಂದು ಬೆಳುವಾಯಿಯಲ್ಲಿ, ಇನ್ನು ಸಮಾರೋಪ ಕಾರ್ಯಕ್ರಮವು ನವೆಂಬರ್ 20ರಂದು ಕೊಡಿಯಾಲ್ಬೈಲ್ನ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನಲ್ಲಿ ನಡೆಯಲಿದೆ ಎಂದು ತಿಳಿಸಿದರು. ಹಾಗೆಯೇ ಜಿಲ್ಲೆಯ ವಿವಿಧೆಡೆ ಉಳಿದ ದಿವಸಗಳಲ್ಲಿ ನಾವು ನಿಮಗೆ ವಿವರವನ್ನು ಕೊಟ್ಟಿದ್ದೇವೆ. 15ನೇ ತಾರೀಕು ಬೆಳ್ತಂಗಡಿ ತಾಲೂಕಿನಲ್ಲಿ ಬೆಳ್ತಂಗಡಿ ಕೃಷಿ ಪತ್ತಿನ ಸಹಕಾರ ಸಂಘದ ಆಶ್ರಯದಲ್ಲಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. 14ನೇ ತಾರೀಕು ಅಮ್ಮೆಮ್ಮಲ ಸೇವಾ ಸಹಕಾರ ಸಂಘದ ಆಶ್ರಯದಲ್ಲಿ ಬಂಟ್ವಾಳ ತಾಲೂಕಿನಲ್ಲಿ 3ನೇ ದಿವಸದ ಸಪ್ತಾಹದ ಕಾರ್ಯಕ್ರಮ ನಡೆಯಲಿಕ್ಕಿದೆ. 17ನೇ ತಾರೀಕಿಗೆ 4ನೇ ದಿವಸದ ಸಪ್ತಾಹದ ಕಾರ್ಯಕ್ರಮ ಸುಳ್ಯ ತಾಲೂಕಿನಲ್ಲಿ, ಸುಳ್ಯ ತಾಲೂಕು ಸಹಕಾರಿ ಯೂನಿಯನ್ ಆಶ್ರಯದಲ್ಲಿ ಸುಳ್ಯ ತಾಲೂಕಿನ ಎಲ್ಲ ಸಹಕಾರಿ ಸಂಘಗಳು ಸೇರಿಸಿಕೊಂಡು ಸುಳ್ಯ ನಗರದಲ್ಲಿ ಸಮಾವೇಶ ಆಗಲಿಕ್ಕಿದೆ. 18ನೇ ತಾರೀಕು ಭಾನುವಾರ ಸವಣೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಶ್ರಯದಲ್ಲಿ ಪುತ್ತೂರು ತಾಲೂಕಿನ ಎಲ್ಲ ಸಹಕಾರ ಸಂಘಗಳು ಸೇರಿಸಿಕೊಂಡು ಪುತ್ತೂರಲ್ಲಿ ಆ ಕಾರ್ಯಕ್ರಮ ನಡೆಯಲಿಕ್ಕಿದೆ. 19ನೇ ತಾರೀಕಿಗೆ ಬೆಳುವಾಯಿಯ ಸಹಕಾರಿ ವ್ಯಾವಸಾಯಿಕ ಸಂಘದ ಆಶ್ರಯದಲ್ಲಿ ಬೆಳುವಾಯಿಯಲ್ಲಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. 20ನೇ ತಾರೀಕು ಮಂಗಳೂರು ಮಹಾನಗರದಲ್ಲಿ ಒಂದು ವಿಶೇಷವಾದ ಒಂದು ಮೆರವಣಿಗೆ ಸಹಕಾರಿ ಜಾಥಾ ಬಂಟ್ಸ್ ಹಾಸ್ಟೆಲ್
ನಲ್ಲಿರುವಂಥ ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಆವರಣದಿಂದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನವರಿಗೊಂದು ಮೆರವಣಿಗೆ ಹೊರಟು ಅಲ್ಲಿ ಸಮಾವೇಶಗೊಂಡು ಈ ಒಟ್ಟು ಸಪ್ತಾಹದ ಸಮಾರೋಪ ಕಾರ್ಯಕ್ರಮ ನಡೆಯಲಿದೆ. ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಬಿವಿ ಸತ್ಯನಾರಾಯಣ್ ರವರು ಮಾತನಾಡಿ, ನೂತನ ಉತ್ಪನ್ನವಾದ ಜೀರಾ ಮಜ್ಜಿಗೆಯು ಮಾನವನ ಜೀರ್ಣಶಕ್ತಿಯನ್ನ ವೃದ್ಧಿಸಲು, ಬಿಸಿಲಿನ ದಣಿವನ್ನ ತಣಗಿಸಲು ಮತ್ತು ದೇಹವನ್ನ ತಂಪಾಗಿರಿಸಲು ಅತ್ಯುತ್ತಮವಾದ ಪೇಯವಾಗಿದೆ. ಒಕ್ಕೂಟದ ವ್ಯಾಪ್ತಿಯ ರೈತರಿಂದ ಸಂಗ್ರಹಿಸಿದ ಶುದ್ಧ ಹಾಗೂ ತಾಜಾ ಹಾಲಿನಿಂದ ಆಧುನಿಕ ತಂತ್ರಜ್ಞಾನದಲ್ಲಿ ಆರೋಗ್ಯಕರ ವಾತಾವರಣದಲ್ಲಿ ಪಾರಂಪರಿಕ ಪದ್ಧತಿಯಲ್ಲಿ ಮಜ್ಜಿಗೆ ತಯಾರಿಸಲಾಗಿದ್ದು, ಎಲ್ಲಾ ವಯೋಮಾನದವರು ಸೇವಿಸಲು ಅರ್ಹವಾದ ಉತ್ಪನ್ನವಾಗಿದೆ ಎಂದು ತಿಳಿಸಿದರು. ನಮಗೆ ನಾವು ನೋಡ್ತಿರುವಂಥದ್ದು ಏನಂದ್ರೆ ಮೋರ್ ಹೈಜಿನಿಕ್ ಆಗಿ ನಾವು ಹೇಗೆ ಪ್ರಾಡಕ್ಟ್ ಅನ್ನ ಕಸ್ಟಮರ್ಸ್ಗೆ ರೀಚ್ ಮಾಡಬಹುದು ಅನ್ನೋದನ್ನ ನೋಡ್ತಾ ಇದ್ದೀವಿ. ಇದರಲ್ಲಿ ಅಡ್ವಾಂಟೇಜ್ ಏನಿದೆ ಅಂತ ಹೇಳಿದ್ರೆ ಈ ಬಾಟಲ್ ಈಸ್ ಸ್ಟರ್ಲೈಸ್. ಸೊ ಫಿಲ್ ಮಾಡಿದ ಪುನಃ ಅದನ್ನು ನಾವು ಸ್ಟರ್ಲೈಸ್ ಮಾಡ್ತೇವೆ. ಜೊತೆಗೆ ಅದು ಲೀಕ್ ಪ್ರೂಫ್ ಆಗಿ ಬೇರೆ ಒಂದು ಸೀಲಿಂಗ್ ಇರ್ತದೆ. ಸೊ ಅದು ಅಡ್ವಾಂಟೇಜ್ ಇದೆ. ಅದು ಸೀಲ್ ಓಪನ್ ಆದರೆ ತಗೊಳ್ಳುವಂಥ ಅದು ಅವಶ್ಯಕತೆ ಇರುವುದೇ ಇಲ್ಲ. ಅದರ ಮೇಲೆ ಮತ್ತೆ ಕ್ಯಾಪ್ ಬರ್ತದೆ. ಸೊ ಡಬಲ್ ಪ್ರೂಫ್ ಇರ್ತದೆ ಸೀಲಿಂಗಿಗೆ. ನಾವೆಲ್ಲ ಗ್ಲಾಸ್ ಬಾಟ್ಲಲ್ಲಿ ಕ್ಯಾಪ್ ಮಾತ್ರ ಹಾಕ್ತಾ ಇದ್ದೀವಿ. ಸೊ ಇದರಲ್ಲಿ ಡಬಲ್ ಪ್ರೂಫ್ ಇರೋದ್ರಿಂದ ಇದು ಹೆಚ್ಚು ಸೇಫ್ಟಿ ವೈಸ್ ಇದು ಬೆಟರ್ ಅಂತ, ಫುಡ್ ಸೇಫ್ಟಿ ವೈಸ್ ಇದು ಬೆಟರ್ ಇದೆ. ಕಸ್ಟಮರ್ಸ್ಗೆ ಸೇಫ್ ಆಗಿ ಹೋಗ್ಬೋದು. ಅದನ್ನು ಕುಡಿಲಿಕ್ಕೂ ಕೂಡ ಆಗಿದೆ. ಯು ಕ್ಯಾನ್ ಪಂಚರ್ ದಿ ಸೀಲ್ ಆರ್ ಯು ಕ್ಯಾನ್ ರಿಮೂವ್ ದಿ ಸೀಲ್. ಬೋತ್ ಪ್ಲೇಸ್ ಇಟ್ ಇಸ್ ಪಾಸಿಬಲ್. ಸೊ ಹಾಗಾಗಿ ಇದನ್ನು ಮೋಸ್ಟ್ ಅಡ್ವಾನ್ಸ್ಡ್ ಸಿಸ್ಟಮ್ ಅಲ್ಲಿ ನಾವು ಪ್ಯಾಕ್ ಮಾಡುವಂತಹ ವ್ಯವಸ್ಥೆಯನ್ನು ಮಾಡ್ತೀವಿ. ಮಾಧ್ಯಮಗೋಷ್ಠಿಯಲ್ಲಿ ಹಾಲಿ ನಿರ್ದೇಶಕರಾದ ದಿವಾಕರ್ ಶೆಟ್ಟಿ, ಮಾರುಕಟ್ಟೆ ವಿಭಾಗದ ವ್ಯವಸ್ಥಾಪಕರಾದ ಜಯದೇವಪ್ಪ ಕೆ, ಡೈರಿ ಮ್ಯಾನೇಜರ್ ಶಿವಶಂಕರಪ್ಪ, ಸಿಇಒ ಎಸ್ಪಿ ಪುರುಷೋತ್ತಮ್ ಉಪಸ್ಥಿತರಿದ್ದರು. ನಾಗೇಶ್ ಕಾಪೂರು, ವಿ4 ನ್ಯೂಸ್ 24/7 ಮಂಗಳೂರು.